ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 41 ದಿನದ ವ್ರತದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 41 ದಿನದ ವ್ರತನ ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಯಾವ ಟೈಮ್ನಲ್ಲಿ ಮಾಡಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಎಷ್ಟು ದೀಪ ಹಚ್ಚಬೇಕು, ಮತ್ತು ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಈ ವ್ರತನ ನಾವು ಮುಟ್ಟಾದ 5 ದಿನದ ಆದಮೇಲೆ 6ನೇ ದಿನಕ್ಕೆ ಶುರು ಮಾಡಬೇಕಾಗುತ್ತೆ. ಏಕೆ ಅಂತಂದರೆ 41 ದಿನದ ವ್ರತ ಆದದ್ರಿಂದ ನಾವು ಮಧ್ಯದಲ್ಲಿ ಇನ್ನೂ 5 ದಿನ ನಾವು ಬ್ರೇಕ್ ತೊಗೋಬೇಕಾಗುತ್ತೆ. ಹಾಗಾಗಿ ಮುಟ್ಟಾದ 5 ದಿನ ಆಗಿದ ತಕ್ಷಣವೇ ಶುರು ಮಾಡೋದ್ರಿಂದ ಒಳ್ಳೆಯದು. ಏಕೆಂದರೆ ನಮಗೆ ಸಮಯದ ಅಭಾವ ಆಗಬಾರ್ದು. ಟೈಮ್ ಬಗ್ಗೆ ಹೇಳಬೇಕು ಅಂದರೆ ಆದಷ್ಟು ಕೂಡ ನಾವು ದೇವಸ್ಥಾನಕ್ಕೆ ಬೆಳಗಿನ ಜಾವ ಹೋದರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಫ್ರೆಂಡ್ಸ್, ಇನ್ನು ಇಡೀ ದಿನ ನಾವು ಎಲ್ಲೆಲ್ಲಾದರೂ ಓಡಾಡಿ ಬಂದಿರ್ತೀವಿ, ಇಲ್ಲ ನಮ್ಮ ಮನೆಯಲ್ಲೇ ಯಾರಾದರೂ ಮುಟ್ಟಾದರಾಗ್ಬೋದು. ಹಾಗಾಗಿ ನಾವು ಆದಷ್ಟು ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಪ್ರದಕ್ಷಿಣೆ ಮಾಡ್ಕೊಂಡು ಇದು ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೆ ಆದರೂ ಕೂಡ ಪರವಾಗಿಲ್ಲ, ಸಂಜೆಯಿಂದಲಾದರೂ ಕೂಡ ಹೋಗ್ಬೋದು. ಮತ್ತು ಯಾವ ದೇವಸ್ಥಾನದಲ್ಲಿ ಈ ವ್ರತ ಮಾಡಬೇಕು ಫ್ರೆಂಡ್ಸ್, ಆದಷ್ಟು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ವ್ರತ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏಕೆಂದರೆ ನಾನು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಈ ವ್ರತ ಮಾಡುವಂಥದ್ದು, ಮತ್ತು ಅವರೇ ಐನಾರೇ ಈ ವ್ರತದ ಬಗ್ಗೆ ನನಗೆ ತಿಳಿಸ್ಕೊಟ್ಟಿದ್ದು. ಅದಕ್ಕೆ ನಾನು ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾ ಇದ್ದೀರಿ. ಆದರೆ ಆದಷ್ಟು ಕೂಡ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ನಾವು ಈ ವ್ರತ ಮಾಡೋದ್ರಿಂದ ತುಂಬ ಒಳ್ಳೆಯದು, ಅನುಕೂಲ. ಯಾಕೆ ಅಂದರೆ ಫ್ರೆಂಡ್ಸ್, ದೂರ ಆದರೆ ನೀವು 41 ದಿನ ಜರ್ನಿ ಮಾಡಬೇಕಾಗುತ್ತೆ, ಟ್ರಾವೆಲ್ ಮಾಡಬೇಕಾಗುತ್ತೆ, ಸುಸ್ತಾಗ್ತದೆ, ಮಧ್ಯದಲ್ಲಿ ಬ್ರೇಕ್ ತೊಗೋಬೇಕು ಅಂತ ಅನಿಸುತ್ತೆ. ಆದಷ್ಟು ಕೂಡ ನಮ್ಮ ಹತ್ರದಲ್ಲಿರೋ ದೇವಸ್ಥಾನ ಆದರೆ ನಮಗೆ ಹೋಗಿ ಬಂದು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಹತ್ರದಲ್ಲಿರೋ ದೇವಸ್ಥಾನನ ಚಾಯ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಗ್ರಾಮ ದೇವತೆ ಅಥವಾ ಗ್ರಾಮದ್ದು ಮೇನ್ ದೇವಸ್ಥಾನ ಅಂತ ಇರುತ್ತಲ್ಲ, ಆ ದೇವಸ್ಥಾನದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಅಂತಂದರೆ, ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ನಿಮಗೆ ಗೊತ್ತು, ಶನಿವಾರ ಅದಕ್ಕೆ ಮೇನ್ ದಿನ ಇರುತ್ತೆ. ಹಾಗಾಗಿ ನಾವು ಶನಿವಾರ ದಿನ ಏನಾದರೂ ಒಂದು ವಿಶೇಷವಾದ ಪೂಜೆ ಮಾಡ್ಬೋದು. ಏಕೆಂದರೆ ಈಗ ನೀವು ಪ್ರತಿದಿನ ಖಾಲಿ ದೀಪ ಗಂಧದ ಕಡ್ಡಿ ಹಚ್ಬಿಟ್ಟು ಬಂದಿರ್ತೀರಿ. ಈಗ ಶನಿವಾರ ಅಂತ ಬಂದಾಗ ಆಂಜನೇಯ ಸ್ವಾಮಿಗೆ ಪ್ರಿಯವಾದ, ಇಲ್ಲಿ ಮುಂಬೈನಲ್ಲಿ ಆಂಜನೇಯ ಸ್ವಾಮಿಗೆ ಎಕ್ಕದ ಹೂವಿನ ಹಾರ, ಎಕ್ಕದ ಎಲೆ ಹಾರ ಹಾಕ್ತಾರೆ. ಆದರೆ ಊರ ಕಡೆ ಅಂದರೆ ಆ ದೇವಸ್ಥಾನದಲ್ಲಿ ಒಂದು ವಿಶೇಷ ಅನ್ನೋದು ಇದ್ದೇ ಇರುತ್ತೆ, ಪ್ರತಿಯೊಂದು ದೇವಸ್ಥಾನದಲ್ಲೂ. ಆ ವಿಶೇಷವಾದ ನಿಮ್ಮ ಕೈಲಾದಂಗೆ ಈಗ ಹಣ್ಣು ಕಾಯಿ ಮಾಡಿಸ್ಬೋದು, ಇಲ್ಲ ಒಂದು ಅಭಿಷೇಕ ಮಾಡ್ಬೋದು. ಅವತ್ತಿನ ದಿನ ಮಾಡೋದ್ರಿಂದ ಇನ್ನೂ ಒಳ್ಳೆಯದು. ಈಗ ಈಶ್ವರನ ದೇವಸ್ಥಾನ ಅಂತಂದರೆ ಸೋಮವಾರ ಇರುತ್ತೆ, ಸೋಮವಾರ ಒಂದು ಹಾಲಿನ ಅಭಿಷೇಕನೂ ಇಲ್ಲ ಏನಾದರೂ ಒಂದು ಪೂಜೆ ಹಣ್ಣು ಕಾಯಿ ಮಾಡಿಸೋದು ಹೀಗೆ ಮಾಡ್ಬೋದು. ಇನ್ನು ಲಕ್ಷ್ಮೀದು ದಿನ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ. ಅವತ್ತಿನ ದಿನ ನೀವು ಏನಾದರೂ ಒಂದು ವಿಶೇಷವಾಗಿ, ಈಗ ನೋಡಿ, ಹೆಣ್ಣು ದೇವರಿಗೆ ಇಷ್ಟವಾದಂಥದ್ದು ಒಂದು ಏನಾದರೂ ಒಂದು ಹೂವು ಕೊಡ್ಬೋದು, ಇಲ್ಲ ಒಂದು ಹಣ್ಣು ಕಾಯಿ ಮಾಡಿಸೋದು, ಇಲ್ಲಾಂದ್ರೆ ಒಂದು ಮೊಸರನ್ನ. ನಿಮಗೆ ಗೊತ್ತಿರುತ್ತೆ, ಆ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅದೇ ದೇವ್ರಿಗಾದ ಒಂದು ವಿಶೇಷತೆ ಇರುತ್ತೆ. ಹಾಗಾಗಿ ನೀವು ಆ ರೀತಿ ವಿಶೇಷವಾಗಿರುವಂಥದ್ದು ಪೂಜೆ ಮಾಡಿಸೋದ್ರಿಂದ ವಾರಕ್ಕೊಂದ್ಸಲನೋ ಇಲ್ಲ 2 ಸಲನೋ, ಅಂದರೆ ಆ ಈಗ ಲಕ್ಷ್ಮೀದು 2 ದಿವಸ ಬರುತ್ತಲ್ಲ, ನೀವು 2 ದಿವಸ ಆ ಥರ ಮಾಡ್ಬೋದು. ಅದು ಇನ್ನೂ ತುಂಬ ಒಳ್ಳೆಯದು. ಇನ್ನು ದೀಪದ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಬೇಕಾದರೆ ಮಣ್ಣಿನ ದೀಪ ಹಚ್ಬೋದು, ಇಲ್ಲ ಮನೆಯಲ್ಲೇ ಅಕ್ಕಿ ಹಿಟ್ಟಿಂದ ದೀಪ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಮತ್ತು ಗೋಧುವೆ ಹಿಟ್ಟಿಂದ ದೀಪ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನಿಮಗೆ ಅನುಕೂಲ ಆದರೆ ತುಪ್ಪ ಹಾಕಿ ದೀಪ ಹಚ್ಚಿ, ಅಥವಾ ಎಣ್ಣೆ ಬುಟ್ಟಾದರೂ ಕೂಡ ದೇವ್ರ ಎಣ್ಣೆ ಬುಟ್ಟಿ ನೀವು ದೀಪ ಹಚ್ಬೋದು. ಮತ್ತು ದೀಪಗಳು 2 ಮಾಡ್ಬೋದು. ಅನುಕೂಲ ತಕ್ಕಾಗಿ ನೀವು ಅದಕ್ಕಿಂತ ಹೆಚ್ಚು ದೀಪ ಹಚ್ತೀನಿ ಅಂತಂದರೂ ಕೂಡ ಹಚ್ಬೋದು. ಆದರೆ ದೀಪಕ್ಕೆ ಬತ್ತಿ ಮಾತ್ರ 1 ದೀಪಕ್ಕೆ 2 ಬತ್ತಿ ಹಾಕಿ ಪೂಜೆ ಮಾಡಬೇಕಾಗುತ್ತೆ. ಮತ್ತು ಇನ್ನು ಪ್ರದಕ್ಷಿಣೆ ಬಗ್ಗೆ ಹೇಳಬೇಕು ಅಂತಂದರೆ, ನಾವು 21 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. 41 ದಿನದ ವ್ರತ ಅಂತಂದರೆ ನಾವು 21 ಪ್ರದಕ್ಷಿಣೆನೇ ಹಾಕಬೇಕಾಗುತ್ತೆ. ಪ್ರದಕ್ಷಿಣೆ ಹಾಕಬೇಕಾದ್ರೆ ಹೀಗೆ ಇಟ್ಕೊಂಡಾಗ ಫ್ರೆಂಡ್ಸ್, 1 2 3 ಈಗ ಒಂದು ಪ್ರದಕ್ಷಿಣೆ ಹಾಕಿ ಬಂದಾಗ ಹೀಗೆ ಕೈ ಇಟ್ಕೊಂಡು ಪ್ರದಕ್ಷಿಣೆ ಹಾಕಿ, ಅದರಿಂದ ನಮಗೆ 21 ಕೌಂಟ್ ಆಗೋದು ನೆನಪಲ್ಲಿ ಇಟ್ಕೊಳ್ಬೋದು. ನೋಡಿ, 3 3 6 9 12 15 16 17 18 19 20 21 ಒಂದು ರೌಂಡ್ ಬಂದು ಇವೆರಡು ಆದರೆ ನಮಗೆ ಗೊತ್ತಾಗ್ತದೆ. ಇಲ್ಲ ಈಗ ನೋಡಿ, ಪೂಜೆ ಮಾಡಬೇಕಾದ್ರೆ ಅಂದರೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಾವು ಮಂತ್ರ ಅಥವಾ ಶ್ಲೋಕ ಏನಾದರೂ ಜಪ ಮಾಡ್ತಿರ್ತೀವಿ, ಈ ಥರ ಇಟ್ಕೊಳಕ್ಕಾಗಲ್ಲ ಅಂತಂದರೆ 21 ಮಣಿಗಳನ್ನ ಕೈ ಇಟ್ಕೊಂಡು ಒಂದು ವಾಟಿ ಇಟ್ಬಿಟ್ಟು ತೊಗೊಂಡೋಗಿ ಬೇಕಾದರೆ ನೀವು ಒಂದು ಸುತ್ತ ಬಂದಾಗ ಒಂದು ವಾಟಿನಲ್ಲಿ ಒಂದು ಮಣಿ ಹಾಕೋದು, ಈಗಲೂ ಹೀಗೆ ಕೂಡ ಮಾಡ್ಬೋದು ನೆನಪನ್ನಲ್ಲಿ ಇಟ್ಕೊಳ್ಳೋಕ್ಕೆ. ಇಲ್ಲಾಂದರೆ ನಿಮ್ಮ ಜೊತೆ ಯಾರಾದರೂ ಇದ್ದಾರೆ ಅಂದರೂ ಕೂಡ ಅವರು ಕೂಡ ಕೌಂಟ್ ಮಾಡ್ಬೋದು. ಅದರಿಂದ ನಮಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ.
ಯಾವ ದಿನ ಈ ವ್ರತನ ಶುರು ಮಾಡಬೇಕು ಅಂತ. ಶ್ರಾವಣ ಮಾಸದಲ್ಲಿ ಮತ್ತು ಕಾರ್ತಿಕ್ ಮಾಸದಲ್ಲಿ ಈ ವ್ರತನ ಶುರು ಮಾಡೋದ್ರಿಂದ ತುಂಬ ಒಳ್ಳೆಯದು. ಆದರೆ ಫ್ರೆಂಡ್ಸ್, ನಾನು ಮಾಡೋದು ಹನುಮ ಜಯಂತಿ ಮತ್ತು ರಾಮನವಮಿ ಬರುತ್ತಲ್ಲ, ಆ ತಿಂಗಳಲ್ಲಿ ಈ ವ್ರತನ ಮಾಡ್ತಾಯಿದ್ದೆ. ಏಕೆಂದರೆ ಆಂಜನೇಯ ಸ್ವಾಮಿಗೆ ಈ ವ್ರತ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಗಾಗಿ ರಾಮನವಮಿ ಟೈಮ್ನಲ್ಲಿ ಇಲ್ಲಿ ತುಂಬಾ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ, ಅಭಿಷೇಕ, ಹೋಮಗಳು ನಡೆಯೋದ್ರಿಂದ ಆ ಟೈಮ್ನಲ್ಲಿ ಪ್ರತಿದಿನ ದೇವ್ರ ದರ್ಶನ ಮಾಡ್ದಂಗೂ ಆಗುತ್ತೆ ಮತ್ತು ನಮ್ಮದು ವ್ರತನೂ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಯಾವಾಗಲೂ ಕೂಡ ಆ ತಿಂಗಳನ್ನೇ ಮಾಡುವಂಥದ್ದು. ಹಾಗೇನಿಲ್ಲ ಫ್ರೆಂಡ್ಸ್, ಈಗ ನೋಡಿ ನಮ್ಮ ಕಷ್ಟ ತಿಂಗಳು ನೋಡಿ ದಿನ ನೋಡಿ ಬರೋದಿಲ್ಲ. ನಮಗೆ ಯಾವಾಗ ನಮಗೆ ಕಷ್ಟ ಅಂತ ಅಂದಾಗ ದೇವ್ರ ಹತ್ರ ನಾವೇನಾದರೂ ಕೂಡ ಕೇಳ್ಕೊಬೇಕಾದಾಗ ನೀವು ಯಾವಾಗ ಬೇಕಾದರೂ ಕೂಡ ಈ ವ್ರತನ ಶುರು ಮಾಡ್ಬೋದು. ಮತ್ತು ಇನ್ನೊಂದು ಅಂತಂದರೆ, ನಿಮಗೆ ಗೊತ್ತಿರೋ ವಿಷಯನೇ, ನಾವು ಅರ್ಕೆ ಅಂತ ಬಂದಾಗ ಯಾವುದೇ ದೇವರಿಗೆ ನಾವು ಅರ್ಕೆ ಕಟ್ಕೊಂಡ್ರು ಕೂಡ ನಾವು ಅಂದ್ಕೊಂಡಿದ್ದು ಆದಮೇಲೆ ನಾವು ಅರ್ಕೆ ತೀರಿಸ್ತೀವಿ. ಆದರೆ ಈ ವ್ರತ ಆಗಲ್ಲ ಫ್ರೆಂಡ್ಸ್. ನೀವು ಅಂದ್ಕೊಂಡಿರ್ತೀರಿ, ಈಗ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀನಿ, ಇಲ್ಲ ಏನೋ ಒಂದು ಆಗಬೇಕು ಅಂತ ಅಂದ್ಕೊಂಡಾಗ ನೀವು ತಕ್ಷಣ ಈ ವ್ರತನ ಶುರು ಮಾಡಿ. ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ವ್ರತ ಮಾಡಿದ್ರೆ 41 ದಿನ ಕಳೆಯುವಷ್ಟರೊಳಗಡೆ ನಮಗೆ ಆ ಕೆಲಸ ಆಗಿರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಯಾವುದೇ ವ್ರತ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಆದರೆ ನಾವು ಆಡಂಬರ ಇಲ್ದಲೆ ಮನಸಾರ ಭಕ್ತಿಯಿಂದ ಮಾಡೋದ್ರಿಂದ ನಮಗೆ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅದು ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಫ್ರೆಂಡ್ಸ್, 41 ದಿನ ಕಳೆಯವರೆಗೂ ಕೂಡ ನಾವು ನಾನ್ ವೆಜ್ಜೇ ಮುಟ್ಟ ಹಾಗಿಲ್ಲ. ಬೇಕಾದರೆ ಮನೆಯವರು ಮತ್ತು ಮಕ್ಕಳುಗಳು ಬೇಕು ಅಂತಂದರೆ ಬೇಕಾದರೆ ಮಾಡಿ ಅವ್ರಿಗೆ ಕೊಡಿ, ಆದರೆ ನೀವು ಮಾತ್ರ ತಿನ್ನೋ ಹಾಗಿಲ್ಲ. ವ್ರತ ಮಾಡುವಂಥವ್ರು ನಾನ್ ವೆಜ್ನ ಮುಟ್ಟ ಹಾಗಿಲ್ಲ. ಇದೆಲ್ಲನೂ ಕೂಡ ಪಾಲನೆ ಮಾಡ್ಕೊಂಡು ನಾವು ಶ್ರದ್ಧೆ ಭಕ್ತಿಯಿಂದ 41 ದಿನದ ವ್ರತ ಮಾಡಿದ್ರೆ ದೇವರು ಒಳ್ಳೇದು ಮಾಡೇ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್, ವಿಡಿಯೋನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ರತ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು.